ಸ್ಟ್ರೇಟ್ ಕೂರ್ಚಿ ರೇಂಜ್. ಕಾಣಿಸ್ತಾ ಇದೆಯಾ? ಹಲೋ, ಹಾಯ್ ಹೇಳಿ ರೇಂಜ್. Hello. ಗುಡ್ ಮಾರ್ನಿಂಗ್. Good morning. ಸಾರಿ, ಗುಡ್ ಈವ್ನಿಂಗ್. Good evening. ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ, ನಾನ್ ಕಾಣಿಸ್ತಾ ಇದೀನಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಹೇಳಿ, ನನ್ ವಾಯ್ಸ್ ಕೇಳಿಸ್ತಾ ಇದೆ ಅಥವಾ ಕಾಣಿಸ್ತಾ ಇದ್ದೀನಿ ಕರೆಕ್ಟ್ ಆಗಿ ಅಂತ. ಹೆಲೋ 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 ಎವ್ರಿವಾನ್. Hello everyone. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಂಚೊಲ್ಲರ್ ಮಾತೆರ್ಲ. ಕೇಳಿಸ್ತಾ ಇದ್ರೆ ಹೇಳಿ, ಕೇಳಿಸ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ವಾಯ್ಸ್ ಕೇಳಿಸ್ತಾ ಇದೆ ಅಂತ ಹೇಳಿದ್ದೀರಾ ಭಾರವಿ ಅವರೇ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರಿಗೂ ಹಾಯ್. ಓ ಮೈ ಗಾಡ್, ನನಗೆ ಓದಕ್ಕೆ ಆಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಲೈವ್ ಬರ್ತಾ ಇರೋದು. ಸೊ ಹಾಗಾಗಿ ಇದು ಯಾವ ತರ ವರ್ಕ್ ಆಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಇವಾಗ. ಸೊ ಏನಾದ್ರೂ ಫ್ಲಾಸ್ ಇದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಓ ನನಗೆ ಓದಕ್ಕೆ ಸೀರಿಯಸ್ ಇಲ್ಲ. ಎಲ್ಲರೂ ಹಾಯ್ 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 ಹೇಳ್ತಾ ಇದ್ದಾರೆ. ಹೆಲೋ 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 ಫಾತಿಮಾ, ಕವಿತಾ, ಮಿನ್, ಪವಿತ್ರ, ವಿನ್ನಿ, ಸುಪರ್ಣಾ, ಕಾವ್ಯ, ಶ್ರೀರಾಜ್, ಯಶ್ವಿನಿ ಅಡ್ಕರ್, ಕೀರ್ತನ, ವಸಂತ್, ಹೆಲೋ ಸಂಜನಾ, ಮಹೇಶ್, ರಾಣಿ, ಪ್ರಾಶು, ಎಲ್ಲರಿಗೂ ಹಾಯ್ ಅಲ್ವರೇನ್ಸ್. ನನ್ಗೆ ಅದು ಹೆಸರು ಓದಕ್ ಆಗ್ತಾ ಇಲ್ಲ, ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಹೆಲೋ 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 ಹೆಲೋ. ಇದು ನಾನು ಫಸ್ಟ್ ಟೈಮ್ ಲೈವ್ ಬರ್ತಾ ಇರೋದು. ಸೊ ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಟ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇದೆ. ಎಲ್ಲಿ ಏನೇನೋ ಹೇಳ್ಬಿಡ್ತೀನೋ ಟೆನ್ಷನ್ ಅಲ್ಲಿ ಅಂತ. ಅಲ್ವಾ ರೇಯಾಂಶ್? ನಾನು ಇಲ್ಲೂ ಅಲ್ವಾ ರೇಯಾಂಶ್ ಹೇಳ್ತಾ ಇದ್ದೀನಿ. ಹೆಲೋ, ಹಾಯ್ ರೇಯಾಂಶ್. ಹಾಯ್ ರೇಯಾಂಶ್ ಹೇಳ್ತಾ ಇದ್ದಾರೆ ನೋಡಿ ಎಲ್ಲರೂ. ಹಾಯ್ ಹೇಳಿ ಎಲ್ಲರಿಗೂ. ಎಂಚೊಲ್ಲರು ಎಂಕ್ಲೆ ಹುಷಾರುಲ್ಲ ನಿಖಿಲ್ಪುರ ಎಂಚೊಲ್ಲರು. ಎಲ್ಲರಿಗೂ ಹ್ಯಾಪಿ ನಾಗರ ಪಂಚಮಿ, ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಜೈ ಜಿನೇಂದ್ರ, ಜೈ ಜಿನೇಂದ್ರ. ಇಲ್ಲಿ ಇವಾಗ ಟೈಮ್ ಏತಲ್ಪ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ಇವಾಗ 10:30 ಆಯ್ತು. ಇಲ್ಲಿ ಬೆಳಗ್ಗೆ 10:30 ಅಂದ್ರೆ ಅಲ್ಲಿ ಈವ್ನಿಂಗ್ ನಿಮ್ಗೆ 8 ಗಂಟೆ ಆಗಿರತ್ತೆ. how are you? Oh my god. ಕನ್ನಡ ಮಾಮ್ ಆನ್ ಡ್ಯೂಟಿ, ನಿಮ್ಮ ಚಾನೆಲ್ ಹೆಸರು ಹೇಳಿ ಅಂತ ಹೇಳಿದೀರಾ ಮುಂಬೈಯಿಂದ ಅಂತ. ಆಲ್ ದ ಬೆಸ್ಟ್ ನಿಮ್ಮ ಚಾನೆಲ್ಗೆ. ನನಗೆ ಹೆಸರು ಓದಕ್ ಆಗ್ತಿಲ್ಲ, ರಿಯಲಿ ಸಾರಿ. ತುಂಬಾ ಫಾಸ್ಟ್ ಆಗಿ ಹೆಸರು ಹೋಗ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಅಂಡ್ ಇದು ನಾನು ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಕ್ಕೆ ಲೈವ್ ಹೋಗ್ತಾ ಇಲ್ಲ. ಇದೊಂದು ಜಸ್ಟ್ ಒಂದು ವರ್ಚುವಲ್ ಮೀಟ್ ಅಂಡ್ ಗ್ರೀಟ್ ತರ ಮಾಡೋಣ ಅಂತ ಅನ್ಕೊಂಡು, ಟು ನೋ ಮೈ ಸಬ್ಸ್ಕ್ರೈಬರ್ಸ್ ಮಾಡೋಣ ಅಂತ ಅನ್ಕೊಂಡು ಲೈವ್ ಬಂದಿರೋದು ನಾನು. ಸೊ ಯಾವುದೇ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಏನಾದ್ರೂ ಕೇಳಕ್ಕಿದ್ರೆ ಕೇಳ್ಬಹುದು. ನನಗೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹೆಲೋ ಹೆಲೋ ಹೆಲೋ. ಎಲ್ಲರೂ ರೇಯಾಂಶ್ಗೆ ಹಾಯ್ ಹೇಳ್ತಾ ಇದ್ದಾರೆ. ರೇಯಾಂಶ್ ಎಲ್ಲರಿಗೂ ಹಾಯ್ ಹೇಳ್ತಾ ಇನ್ನೊಂದ್ಸರಿ. ಹೆಲೋ ವಣ ಸಾತಿಜಿ, ವಣ ಸಾಯಿಜಿ. ಇಂಕ್ಲಿಗಿತಿ ಬೊಲ್ಪು ಇತ್ತೆ ಬೊಲ್ಪು ಬೆಳಗ್ಗೆ ಆಗಿದೆ. ಸೊ ಇತ್ತೆ ಜಸ್ಟ್ ಎಂಕ್ಲ ಬ್ರೇಕ್ಫಾಸ್ಟ್ ಆಂಡಾತೆ. ಬ್ರೇಕ್ಫಾಸ್ಟ್ ಆಗಿ 10:30 ಆಯ್ತು. ಸೊ ಲೈವ್ ಬಂದಿರೋದು. ಬ್ರೇಕ್ಫಾಸ್ಟ್ ಆಂಡ್ ಥ್ಯಾಂಕ್ ಯು ಫಾರ್ ವೇರಿಂಗ್ ನೋ ಸ್ಪಿನ್. ನಾನು ಯಾವಾಗ್ಲೂ ಹಾಕ್ತೀನಿ, ಒಂದೊಂದ್ಸರಿ ತೆಗ್ದಿರ್ತೀನಿ ಅಷ್ಟೇ, ನೋ ಸ್ಪಿನ್. ಅಂಡ್ ಎಲ್ಲರೂ ನನಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ನಂಗೆ ತುಂಬಾ ಜನ ನೀವು ಕಮೆಂಟ್ ಮಾಡ್ತೀರಾ ಎಲ್ಲ ಬ್ಲಾಗ್ ಅಲ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಯು ಬೋತ್ ಆರ್ ಸೋ ಕ್ಯೂಟ್, ಥ್ಯಾಂಕ್ ಯು. ಎಸ್, ಇಟ್ ಈಸ್ ಮಾರ್ನಿಂಗ್ ನಾವು. ತಿಂಡಿ ಏನು ಅಂತ ಕೇಳ್ತಾ ಇದ್ದೀರಾ. ತಿಂಡಿ ನಾವು ಇವತ್ತು ಅವಲಕ್ಕಿ ಉಪ್ಪಿಟ್ಟು ತಿಂದಿದ್ದು. ಅಲ್ವಾ ರೇಯಾಂಶ್? ಏನ್ ತಿಂದ್ರಿ? ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು. ಏನಾದ್ರೂ ಮಾತಾಡು.
ಏನಾದ್ರು ಮಾತಾಡು. ನಿಂಗೆ ಎಲ್ಲರೂ ಹಾಯ್ ಹೇಳ್ತಾ ಇದಾರೆ, ಎಲ್ಲ ರೇಂಜ್ ಕ್ಯೂಟ್ 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 ಅಂತ ಹೇಳ್ತಾ ಇದಾರೆ. ಸೊ ಏನ್ ಹೇಳ್ತೀಯಾ? ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲ ಏನ್ ಹೇಳೋದು ಅಂತ. ಹೌದು, ಇಲ್ಲಿ ಬೆಳಗ್ಗೆ ನನ್ನ ಹಸ್ಬೆಂಡ್ ಬರ್ಬೋದಾಗಿತ್ತು, ಬಟ್ ಅವ್ರಿಗೊಂದ್ ಸ್ವಲ್ಪ ಕೆಲಸ ಇದೆ ಅಂತ ಅವರು ಬಂದಿಲ್ಲ. ನೆಕ್ಸ್ಟ್ ಲೈವ್ ಸೆಷನ್ ಅಲ್ಲಿ ಅವ್ರು ಖಂಡಿತವಾಗ್ಲೂ ಬರ್ತಾರೆ. ಈ ಸರಿ ಒಂದು ನನ್ನ ಬಿಟ್ಬಿಡಿ, ನೆಕ್ಸ್ಟ್ ನಿಂದ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ಲೈವ್ ಬಂದಾಗ ಅವ್ರನ್ನು ಜೊತೆಗೆ ಕರ್ಕೊಂಡು ಲೈವ್ ಬರ್ತೀನಿ. ಹೌದು, ವೀಕೆಂಡ್ ಆದ್ರೂನು ಒಂದೊಂದ್ಸರಿ ಕೆಲಸ ಇರುತ್ತೆ. ಸೊ ಹಾಗಾಗಿ ಅವ್ರು ಒಂದ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ವಿಚ್ ವ್ಲಾಗಿಂಗ್ ಕ್ಯಾಮ್ರಾ ಯು ಯೂಸ್ ಅಂತ ಕೇಳಿದೀರಾ? ಅನ್ವಯ ಮಮ್ಮ ಕನ್ನಡ ವ್ಲಾಗ್ಸ್. ನಾನು ಫೋನಲ್ಲೇ ರೆಕಾರ್ಡ್ ಮಾಡೋದು, ವಿಡಿಯೋ ಮಾಡೋದೆಲ್ಲ ನಾನು ಫೋನಲ್ಲೇ ಮಾಡೋದು. ಐಫೋನ್ ಯೂಸ್ ಮಾಡ್ತೀನಿ. ಬೇರೆ ಯಾವುದೇ ಸ್ಪೆಷಲ್ ಕ್ಯಾಮ್ರಾ ಯೂಸ್ ಮಾಡೋದಿಲ್ಲ, ಫೋನಲ್ಲೇ ಮಾಡೋದು. ಸೊ ರೇಂಜ್ ಸಾಂಗ್ ಪನ್ಪಾಲೆ, ರೇಂಜ್ ಸಾಂಗ್ ಹೇಳ್ಬೇಕಂತೆ. ಸಾಂಗ್ ಹೇಳ್ತೀಯಾ? ಯಾವ್ದಾದ್ರು ನಿಂಗೆ ಇಷ್ಟದು? ಓಕೆ, ABCD. ಅವ್ನು ABCDನೇ ಹೇಳೋದು ಯಾವಾಗ್ಲೂ. ABCD ಹೇಳ್ತೀಯಾ? ಹೇಳು. ABCD EFG HIJK LMNOP QRS TUV WX YNG. Now I know my ABCs. Next time won't you sing with me? ಎಸ್. ಅವನಿಗೆ ಬರಕ್ಕೆ ತುಂಬಾ ಸಾಂಗ್ ಬರುತ್ತೆ, ಬಟ್ ಯಾವ ಸಾಂಗ್ ಹೇಳ್ತೀಯಾ ಅಂತ ಕೇಳಿದ್ರೆ ಅವನು ABCD ಸಾಂಗ್ ಒಂದೇ ಹೇಳೋದು. ನಾ ಕಂಡ ಜಪಾನ್. ನೀವು ಯಾವ ಎಡಿಟಿಂಗ್ ಆಪ್ ಯೂಸ್ ಮಾಡ್ತೀರಾ ಅಂತ ಕೇಳಿದೀರಾ? ನಾನು ಸದ್ಯಕ್ಕೆ ಇವಾಗ ಒಂದು ಬೇಸಿಕ್ ವಿಡಿಯೋ ಪ್ಯಾಡ್ ಅಂತ ಒಂದು ಆಪ್ ಇದೆ, ಅದನ್ನ ಯೂಸ್ ಮಾಡ್ತೀನಿ. ಅಂಡ್ ಸಮ್ ಟೈಮ್ಸ್ ನಾನು ಕೈನ್ ಮಾಸ್ಟರ್ ಫೋನ್ ಅಲ್ಲಿ ಮಾಡೋದಂದ್ರೆ ಕೈನ್ ಮಾಸ್ಟರ್ ಕೂಡ ಯೂಸ್ ಮಾಡ್ತೀನಿ. ಅಂಡ್ ಇವಾಗ ರೀಸೆಂಟ್ ಆಗಿ ಇನ್ನೊಂದು ಡಾವಿನ್ಸಿ ರಿಸಾಲ್ವ್ ಅಂತ ಒಂದು ಆಪ್ ಇದೆ, ಅದನ್ನ ನೋಡ್ತಾ ಇದ್ದೀನಿ. ಅದ್ರಲ್ಲಿ ಹೆಂಗೆ ಎಡಿಟ್ ಮಾಡುದು ಅಂತ. ಅದು ತುಂಬಾ ಚೆನ್ನಾಗಿದೆ ಆ ಒಂದು ಆಪ್, ಅದ್ರಲ್ಲಿರೋ ಫೀಚರ್ಸ್ ಎಲ್ಲ. ಸೊ ಅದನ್ನ ನೋಡ್ತಾ ಇದ್ದೀನಿ ಇವಾಗ, ಹೆಂಗೆ ಅದ್ರಲ್ಲಿ ಎಡಿಟ್ ಮಾಡೋದು ಅಂತ. ಮೇಕ್ ಫ್ರೆಂಡ್ಶಿಪ್ ವಿತ್ ರೂಪಾ ಪ್ರಭು ಕನ್ನಡ ಇನ್ ಕೆನಡಾ ವ್ಲಾಗ್ ಅಂತ ಹೇಳಿದೀರಾ. ಖಂಡಿತವಾಗ್ಲೂ ನಾನು ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ತುಂಬಾ ಪರಿಚಯ ಅಂದ್ರೆ ನೋಡಿ ಗೊತ್ತಿಲ್ಲ, ಬಟ್ ನಾನು ಅವ್ರ ಹತ್ರ ಮೆಸೇಜ್ ಮಾಡಿ ತುಂಬಾ ಸರಿ ಮಾತಾಡಿದ್ದೀನಿ. ನೋಡೋಣ, ಸಾಧ್ಯ ಆದ್ರೆ ಮುಂದೆ ಒಂದ್ಸರಿ ಯಾವತ್ತಾದ್ರೂ ಕೊಲಾಬ್ ವಿಡಿಯೋ ಮಾಡ್ಬೋದು ಅವ್ರ ಜೊತೆನು. ಸಿಂಗ್ ಒನ್ ಸಾಂಗ್. ಇಲ್ಲ ಇಲ್ಲ, ಇವಾಗ ಸದ್ಯಕ್ಕೆ ಬೇಡ ಸಿಂಗ್ ಒನ್ ಸಾಂಗ್. ರೇಯನ್ಶ್ ಹತ್ರ ಹಾಯ್ ಸಂಚಿತ್ ಅಂತ ಹೇಳ್ತಿ. ಹಾಯ್ ಸಂಚಿತ್ ಅಂತ ಹೇಳ್ತೀಯ ರೇಯನ್ಶ್? ಹೇಳು ಹಾಯ್ ಸಂಚಿತ್. ಹಾಯ್ ಸಂಚಿತ್. ಆಮೇಲೆ ಜೈ ಜಿನೇಂದ್ರ. ಕನ್ನಡ ಸಾಂಗ್ ಹೇಳೋಣ, ಇನ್ನೊಂದು ಯಾವ್ದಾದ್ರು ವ್ಲಾಗ್ ಅಲ್ಲಿ ನಾನು ಸಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬೇಡ, ಪೊಕ್ಕಡೆ ಮರ್ಯಾದೆ ಪೋಪನಿ ಕೊಡ್ಸಿ. ವೆನ್ ಆರ್ ಯು ವಿಸಿಟಿಂಗ್ ಬ್ಯಾಂಗ್ಳೂರ್ ಅಂತ ಕೇಳಿದೀರಾ? ಬ್ಯಾಂಗ್ಳೂರ್ಗೆ ನಾವು ನೆಕ್ಸ್ಟ್ ಇಯರ್ ಬರೋದ್ರಲ್ಲಿ ಇದ್ವಿ, ಬಟ್ ಈಗ ಈ ಕೊರೋನಾ ಸಿಚುವೇಶನ್ ಇಂದ ಏನಾಗುತ್ತೆ ಅಂತ ನೋಡ್ಬೇಕು. ಒಂದ್ಸರಿ ಕಂಪ್ಲೀಟ್ ಆಗಿ ಎಲ್ಲ ಅದು ಕಮ್ಮಿ ಆದ್ರೆ ಆಮೇಲೆ ಪ್ಲಾನ್ ಮಾಡ್ಬೇಕು ಬರಕ್ಕೆ ನೆಕ್ಸ್ಟ್ ಇಯರ್. ಕೊರೋನಾ ಹೇಗಿದೆ ಅಲ್ಲಿ? ಇವಾಗ ಇಲ್ಲಿ ಕೊರೋನಾ ಪರವಾಗಿಲ್ಲ, ಅಂದ್ರೆ ಮುಂಚೆಗಿಂತ ಕೇಸಸ್ ಕಮ್ಮಿ ಬರ್ತಾ ಇದೆ. ಅಂದ್ರೆ ಹೋಲ್ ಕೆನಡಾದಲ್ಲಿ ಒಂದು ದಿನಕ್ಕೆ 400 to 600 ಒಂದು 500 ಕೇಸ್ ಹೋಲ್ ಕೆನಡಾದಲ್ಲಿ. ತುಂಬಾ ವಾಸ್ಟ್ ಆಗಿದೆ ಕೆನಡಾ. ಸೊ ಹೋಲ್ ಕೆನಡಾದಲ್ಲಿ ಒಂದು 400 ಕೇಸ್ ತರ ಬರ್ತಾ ಇದೆ, 400-500. ಸೊ ಪರವಾಗಿಲ್ಲ, ಇವಾಗ ಒಂದ್ ಸ್ವಲ್ಪ ಬೆಟರ್ ಆಗಿದೆ ಇಲ್ಲಿ ಸಿಚುವೇಶನ್. ರೇಯಾಂಶ್ ತುಳು ಬರ್ಕೊಂಡ ಅಂತ ಪ್ರಶಾಂತ್ ಭಟ್ ಅವ್ರು ಕೇಳಿದಾರೆ. ನೀ ತುಳು ಬರ್ಕೊಂಡ ರೇಯಾಂಶ್? ಇಜ್ಜಿ ಇಜ್ಜಿಯಿಂದ ಪದರ ಬರ್ಕೊಂಡ ಈಗ ಐಡ್ದು ಜಾಸ್ತಿ ಪಾತ್ರ ಗೊತ್ತುಜ್ಜಿ. ಇತ್ತ ಕಲ್ತೊಂದಿಲ್ಲ ಚೂರ್ ಚೂರ್ ಆತ ಅಂದ್. ಎಲ್ಲೋ ರೇಯಾಂಶ್ ಏನಾದ್ರು ಮಾತಾಡ್ಬೇಕಂತೆ. ನೀನು ಅವನಿಗೆ ಹಂಗೆ ಮಾತಾಡು ಅಂತ ಹೇಳಿದ್ರೆ ಅವನು ಮಾತಾಡಲ್ಲ, ಇಲ್ಲಾಂದ್ರೆ ಮಾತಾಡ್ತಾನೇ ಇರ್ತಾನೆ. ಮಾತಾಡು ಅಂತ ಹೇಳಿದ್ರೆ ಸೈಲೆಂಟ್ ಆಗ್ಬಿಡ್ತಾನೆ. ಏನಾದ್ರು ಮಾತಾಡ್ತೀಯಾ? ಅದೇ ಅವನಿಗೆ ಗೊತ್ತಾಗ್ತಿಲ್ಲ ಏನ್ ಮಾತಾಡೋದು ಅಂತ. ವಾಟ್ಸ್ ಯುವರ್ ಕ್ವಾಲಿಫಿಕೇಶನ್? ನಾನು ಇದ್ರ ಬಗ್ಗೆ ಎಲ್ಲ ಒಂದು ಬ್ಲಾಗ್ ಮಾಡಿದ್ದೀನಿ, Q&A ಬ್ಲಾಗ್ ಅಲ್ಲಿ ಹೇಳಿದೀನಿ. ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ನಾನು MSc ಮಾಡಿದೀನಿ ಫಿಸಿಕ್ಸ್ ಅಲ್ಲಿ. ಕುಡ್ಲಗೇಪ ಬರ್ಪರ್ ನೆಕ್ಸ್ಟ್ ಇಯರ್ ಬರ್ಕ. ಕ್ಯಾನ್ ವಿ ಕಮ್ ಟು ಕೆನಡಾ ನಾವು? ಈಸ್ ದೇರ್ ಅಲೋವಿಂಗ್ PR? PR ಬಗ್ಗೆ ನನಗೆ ಅಷ್ಟು
ಅಷ್ಟು ಜಾಸ್ತಿ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ನಾವಿಲ್ಲಿ ವರ್ಕ್ ಪರ್ಮಿಟ್ ಮೇಲಿರೋದು. ಸೊ PR ಪ್ರಾಸೆಸ್ ಬಗ್ಗೆ ಎಲ್ಲ ನನಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಿಲ್ಲ. ಬಟ್ ಇವಾಗ ಇಮಿಗ್ರೇಷನ್ ಪ್ರಾಸೆಸ್ ಮತ್ತೆ ಓಪನ್ ಆಗಿದೆ ಅಂತ ಒಂದು ನ್ಯೂಸ್ ಬಂದಿದೆ. ಸೊ ಒಂದ್ಸರಿ ನೀವು ಚೆಕ್ ಮಾಡಿ. ಥ್ಯಾಂಕ್ ಯು. ತನ್ಮಯ್, ಹಾಯ್ ತನ್ಮಯ್ ಅಂತ ಹೇಳ್ತಾರೆ. ಹಾಯ್ ತನ್ಮಯ್ ಹೇಳು. ಹಾಯ್ ತನ್ಮಯ್. ಅಲ್ವಾ ರೇಯಾಂಶ್ ಅಂತ ಹೇಳ್ತೀವಲ್ಲ ಅಂತ ಹೇಳಿದ್ದಾರೆ ಕಮೆಂಟ್ ಅಲ್ಲಿ. ಹೆಂಗ್ ಹೇಳೋದು ಯಾವಾಗ್ಲೂ ಅಮ್ಮ? ಅಮ್ಮ ಯಾವಾಗ್ಲೂ ಏನ್ ಹೇಳ್ತಾರೆ? ಅಲ್ವಾ ರೇಯಾಂಶ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನನ್ಗೆ ಹೆಸರು ಹೇಳಿ ಹಾಯ್ ಹೇಳಕ್ ಆಗ್ತಿಲ್ಲ, ಅದು ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ ಕಮೆಂಟ್ಸ್. ವಿಚ್ ಇಸ್ ದ ಐಡಿಯಲ್ ಸೀಸನ್ ಟು ವಿಸಿಟ್ ಕ್ಯಾನಡಾ ಅಂತ ಕೇಳಿದೀರಾ? ಐಡಿಯಲ್ ಸೀಸನ್ ಅಂದ್ರೆ ಸಮ್ಮರ್ ಅಲ್ಲೇ ಡೆಫಿನೆಟ್ಲಿ, ಯಾಕಂದ್ರೆ ವಿಂಟರ್ ಅಲ್ಲಿ ತುಂಬಾ ಅಷ್ಟು ಚಳಿ ಇರುತ್ತೆ, ಫುಲ್ ಸ್ನೋ ಫಾಲ್ ಆಗ್ತಾ ಇರುತ್ತೆ. ಸೊ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಡೆಫಿನೆಟ್ಲಿ ಸಮ್ಮರ್ ಅಲ್ಲಿ ವಿಸಿಟ್ ಮಾಡಕ್ಕೆ ಐಡಿಯಲ್ ಟೈಮ್. ವರ್ಕ್ ಪರ್ಮಿಟ್ ಬಗ್ಗೆ ಇನ್ನು ವಿಡಿಯೋಸ್ ಮಾಡಿ ಅಂತ ಹೇಳಿದೀರಾ, ಖಂಡಿತ ಮಾಡೋಣ. ಕೊಂಕಣಿ ಬರುತ್ತಾ ಅಂತ ಕೇಳಿದೀರಾ ಪ್ರಿಯಾ ಚರೋಡಿ ಅವರೇ. ಬರೋದಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಕೊಂಕಣಿ ಜಾಸ್ತಿ ಬರಲ್ಲ, ಬಟ್ ನಂಗೆ ಫ್ರೆಂಡ್ಸ್ ತುಂಬಾ ಜನ ಕೊಂಕಣಿಸ್ ಇರೋದ್ರಿಂದ ನನಗೆ ಅರ್ಥ ಆಗುತ್ತೆ, ಮಾತಾಡಕ್ಕೆ ಸ್ವಲ್ಪ ಬರೋದಿಲ್ಲ ಅಷ್ಟೇ. ಹಾಯ್ ಅಕ್ಕ, ಹಲೋ. ಹೌ ಯು ಸೆಲಿಬ್ರೇಟೆಡ್ ನಾಗರ ಪಂಚಮಿ? ಏನು ಮಾಡಿಲ್ಲ ನಾವಿಲ್ಲಿ ಸದ್ಯಕ್ಕೆ ನಾಗರ ಪಂಚಮಿಗೆ, ಜಸ್ಟ್ ದೇವ್ರಿಗೆ ಕೈ ಮುಗ್ದಿರೋದಷ್ಟೇ. ಇನ್ನು ನಾಳೆ ಟೆಂಪಲ್ಗೆ ಹೋಗ್ಬೇಕು ಅಂತ ಇದೀವಿ. ಇಲ್ಲೇ ಹತ್ರದಲ್ಲೇ ಟೆಂಪಲ್ ಇದೆ, ಸೊ ಅಲ್ಲಿ ಹೋಗ್ಬೇಕು. ಸೊ ಅದೇ ಇಲ್ಲಿ ಸದ್ಯಕ್ಕೆ ನಾಗರ ಪಂಚಮಿ. ಐ ಲವ್ ದ ವೇ ಯು ಪ್ರೆಸೆಂಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಪೂಜಾ. ಥ್ಯಾಂಕ್ ಯು. ಮಂಜಲಿರೆ ತಡ್ಡಿಯೇ ಮಲ್ಪುಜರ ಮೂಲು ಓಲ್ಪಡ್ದೆಂಕ್ಲು ಮಂಜಲಿರೆ ಕೊಂಡ್ರುನೆ ಅಂಚ ಮಲ್ಪರ ಪೋತಿಜಿ ಸರ್ತಿ. ನೆಕ್ಸ್ಟ್ ಟೈಮ್ ಓಲ್ ಅಂಡ್ಲ ತಿಕ್ಕೊಂಡು ಅಂತೂದು ಮಲ್ಪೊಡು. ಫಿಸಿಕ್ಸ್ ಲೆಕ್ಚರ್ಗೆ ಜೈ ಅಂತೆ. ಥ್ಯಾಂಕ್ ಯು. ಸೇ ಹಾಯ್. ಹಲೋ ಅಕ್ಷತಾ ಅವರೇ, ಹಲೋ. ಎಂಚೊಲ್ಲರು ಎಂಕ್ಲು ಸೌಖ್ಯ ಅನಿಕಿ ಪೂರ ಎಂಚೊಲ್ಲರು. ನಾನು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದು ಜಸ್ಟ್ ಒಂದು ನಿದ್ದೆ ಬರ್ತಾ ಇದೆಯಾ? ನಿದ್ದೆ ಬರ್ತಾ ಇದೆ. ಒಂದು ಕೆನಡಾ ಬಗ್ಗೆ ತೋರ್ಸೋಣ. ನಾವು ಕೆನಡಾದಲ್ಲಿ ಇರೋದ್ರಿಂದ ಇಲ್ಲಿ ಯಾವ ತರ ಇದೆ ಪ್ಲೇಸಸ್, ಟೂರಿಸ್ಟ್ ಅಟ್ರಾಕ್ಷನ್ಸ್ ಆಗಿರ್ಬೋದು, ಅದೆಲ್ಲ ಹೆಂಗಿದೆ ಅಂತ ತೋರ್ಸೋಣ ಅಂತ ನಾನು ಒಂದು ಚಾನೆಲ್ ಶುರು ಮಾಡಿದೆ. ಸ್ಟಾರ್ಟಿಂಗ್ ಒಂದು 2-3 ವಿಡಿಯೋಸ್ ಮಾಡಿದ್ದೆ, ಅಷ್ಟರಲ್ಲಿ ಎಲ್ಲ ಲಾಕ್ ಡೌನ್ ಆಗ್ಬಿಡ್ತು. ಆಮೇಲೆ ಮನೆಯಿಂದ ಹೊರಗಡೆ ಕಾಲಿಡಕ್ಕೆ ಆಗದೆ ಇರೋ ಪರಿಸ್ಥಿತಿ, ಅಂತದ್ರಲ್ಲಿ ಕೆನಡಾ ಹೆಂಗೆ ತೋರ್ಸೋದು? ಸೊ ಹಾಗಾಗಿ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಏನೋ ಮನೆಯಲ್ಲೇ ಇದ್ಕೊಂಡು ನಮ್ಮ ಡೈಲಿ ಲೈಫ್ ತೋರಿಸ್ತಾ ಇದ್ದೀವಿ ಅಲ್ವಾ ರೇಯಾಂಶ್? ಡೈಲಿ ಏನೇನ್ ಮಾಡ್ತೀವಿ, ರೇಯಾಂಶ್ ಏನ್ ಮಾಡ್ತಾನೆ ಡೈಲಿ, ನಾವ್ ಏನೇನ್ ಮಾಡ್ತೀವಿ, ಎಲ್ಲೋಗ್ತೀವಿ, ಅದನ್ನೆಲ್ಲ ತೋರ್ಸಕ್ಕೆ ಶುರು ಮಾಡಿದೆ. ಬಟ್ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇಷ್ಟು ಒಳ್ಳೆ ಒಂದು ರೆಸ್ಪಾನ್ಸ್ ಸಿಗುತ್ತೆ ನಂಗೆ ಅಂತ. ಇವಾಗ ನಾನು ಚಾನೆಲ್ ಶುರು ಮಾಡಿ 5 months ಆಗಿದೆ. ನಾನು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದ ಇಲ್ಲಿ ತನಕ ಇವಾಗ ಆಲ್ಮೋಸ್ಟ್ 18K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ನನ್ನ ಈ ಒಂದು ಚಾನೆಲ್ಗೆ ಅಂತ. ಸೊ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬಾನೇ ಥ್ಯಾಂಕ್ ಯು ಅಲ್ವಾ ರೇಯಾಂಶ್? ಎಲ್ಲರಿಗೂ ಥ್ಯಾಂಕ್ ಯು. ರೇಯಾಂಶ್ ಈಸ್ ವೆಲ್ ಮ್ಯಾನರ್ಡ್ ಅಂಡ್ ವೆಲ್ ಬಿಹೇವ್ಡ್ ಕಿಡ್ ಅಂತ ಹೇಳಿದ್ದಾರೆ ಪೂಜಾ ಅವರು. ನೀನು ಒಳ್ಳೆ ಹುಡುಗ ಅಂತೆ ಅಂತ ಹೇಳಿದ್ದಾರೆ ಅವರು. ವೆಲ್ ಮ್ಯಾನರ್ಡ್ ಕಿಡ್ ಅಂತ ಹೇಳಿದ್ದಾರೆ ರೇಯಾಂಶ್. ವೆಲ್ ಮ್ಯಾನರ್ಡ್ ಕಿಡ್ ಅಂದ್ರೆ ನೀನು ತುಂಬಾ ಚೆನ್ನಾಗಿರ್ತೀಯ, ಜಾಸ್ತಿ ಏನು ಇದ್ ಮಾಡೋದಿಲ್ಲ, ಲೂಟಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನೀನು ಒಳ್ಳೆ ಗುಡ್ ಬಾಯ್ ಅಲ್ಲ? ನೀನು ಗುಡ್ ಬಾಯ್ ನೀನ್ ಬ್ಯಾಡ್ ಬಾಯ್? ಗುಡ್ ಬಾಯ್. ನಿಮ್ ಮಗ ಸೂಪರ್ ಅಲ್ವಾ ರೇಯಾಂಶ್? ಕರ್ನಾಟಕದವರು ಎಷ್ಟು ಜನ ಪರಿಚಯ ಆಗಿದ್ದಾರೆ ಅಂತ ಕೇಳಿದೀರಾ? ನನ್ಗೆ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಯಾರ್ದು ಕರೆಕ್ಟ್ ಆಗಿ ಪರಿಚಯ ಇಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ನನಗೆ ಒಬ್ರು ಇಲ್ಲಿ ಒಂದಿಬ್ರು ಜನ ಇವಾಗ ಕರ್ನಾಟಕದವ್ರು ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ. ಸೊ ಇದೆಲ್ಲ ಈ ಪ್ಯಾಂಡಮಿಕ್ ಒಂದ್ಸರಿ ಮುಗಿದ್ಮೇಲೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ. ಐ ಹೋಪ್ ಇದೆಲ್ಲ ಒಂದ್ಸರಿ ಬೇಗ ಕ್ಲಿಯರ್ ಆಗುತ್ತೆ ಅಂತ. ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಜನಗಳನ್ನ ಮೀಟ್ ಮಾಡೋ ಒಂದು ಹೋಪ್ಸ್ ಇಟ್ಕೊಂಡಿದೀವಿ. ಹಾಯ್ ಆಶಾ ಅವರು, ಹಾಯ್ ಪ್ರೇರಣಾ ಅಂತ ಹೇಳಕ್ ಹೇಳಿದೀರಾ. ಹಾಯ್ ಪ್ರೇರಣಾ.
Udu all because your language is super. Thank you. ಇನ್ನೊಂದು ನನಗೆ ತುಂಬಾ ಜನ ನೀವು ಶ್ರುತಿ ಹರಿಹರನ್ ತರ ಕಾಣಿಸ್ತೀರಾ, ನೀವು ಮೇಘ್ನಾ ಗಾಂವ್ಕರ್ ತರ ಕಾಣಿಸ್ತೀರಾ, ಅಂಡ್ ತುಂಬಾ ಜನ ಹೇಳಿರೋದು ಅಗ್ನಿ ಸಾಕ್ಷಿ ಚಂದ್ರಿಕಾ ಸೀರಿಯಲ್ ಅಲ್ಲಿರೋ ಚಂದ್ರಿಕಾ ಅವ್ರ ತರ ಇದ್ದೀರಾ ಅಂತ. ಅದೆಲ್ಲ ನೋಡ್ಬೇಕಾದ್ರೆ ನಂಗೆ ನಗು ಬರುತ್ತೆ. ತುಂಬಾ ಥ್ಯಾಂಕ್ ಯು ನಿಮ್ಮೆಲ್ಲ ಕಮೆಂಟ್ಸ್ಗೆ. ಹಲೋ ಹಲೋ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ವಿಡಿಯೋಸ್ ನೋಡಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಸಪೋರ್ಟ್ ಮಾಡಿರೋದಕ್ಕೆ ನನಗೆ ಒಂದ್ ಸ್ವಲ್ಪ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಸ್ಟಾರ್ಟಿಂಗ್ ನನ್ನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ನನ್ನಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆದ್ರೆ ಮಾತಾಡ್ಬೇಕಾದ್ರೆಲ್ಲ ಒಂದ್ ಸ್ವಲ್ಪ ಭಯ ಆಗ್ತಾ ಇತ್ತು. ನನ್ನನ್ನ ನಾನು ಬ್ಯಾಕ್ ಮಾಡ್ತಾ ಇದ್ದೆ, ಬೇಡ ಸ್ವಲ್ಪ ಇದ್ ಮಾಡ್ತಾ ಇದ್ದೆ. ಬಟ್ ಇವಾಗ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಎಲ್ಲರೂ ನೀವು ಸಪೋರ್ಟ್ ಮಾಡಿರೋದ್ರಿಂದ ನಂಗೆ ಒಳ್ಳೆ ಕಮೆಂಟ್ಸೇ ಬರುತ್ತೆ ಯಾವಾಗ್ಲೂ. ನೆಗೆಟಿವ್ಸ್ ಬಂದ್ರು ನಾನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸೊ ಎಲ್ಲ ಪಾಸಿಟಿವ್ ಕಮೆಂಟ್ಸ್, ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಸೊ ಹಾಗಾಗಿ ಆ ಒಂದು ಪ್ರೀತಿಗೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಹೆಲೋ ರೇಯಾಂಶ್, ಇದು ಶುಂಠಿ ಸಾರು ಮಾಡಿದ್ಯಾ ಅಂತ ಕೇಳ್ತಾ ಇದಾರೆ. ರೇಯಾಂಶ್, ನೀನ್ ಶುಂಠಿ ಸಾರು ಮಾಡಿದ್ಯಾ ಅಂತ ಕೇಳ್ತಾ ಇದಾರೆ. ಅವನು ಟಿಪ್ಸ್ ಮಾತ್ರ ಕೊಡೋದು, ಅವನು ಮಾಡಕ್ಕೆಲ್ಲ ಹೋಗೋದಿಲ್ಲ. ಸಿಟ್ ಕೂತ್ಕೋ ಅಲ್ವಾ ರೇಯಾಂಶ್, ಅವನು ಟಿಪ್ಸ್ ಕೊಡ್ತಾನೆ ಅಷ್ಟೇ. ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಜೈ ಜಿನೇಂದ್ರ ಇಲ್ಲೆಲ್ಲ ಬರ್ತಾ ಇದೆ ನೋಡು. ಆಮೇಲೆ ಏನಿದೆ, ಅವನಿಗೆ ಏನಾಗ್ತಾ ಇದೆ ಅಂದ್ರೆ ಬರೀ ನಾವು ಮಾತ್ರ ಕಾಣ್ತಾ ಇದೀವಿ ಅಲ್ವಾ. ಸೊ ಬೇರೆ ಯಾರಾದ್ರೂ ಆ ಕಡೆಯಿಂದ ಕಾಣ್ತಾ ಇದ್ರೆ ಅವ್ನು ಮಾತಾಡ್ತಾ ಇದ್ದ. ಬಟ್ ಇಲ್ಲಿ ಇವಾಗ ಇದು ಲೈವ್ ಸೆಷನ್ ಅಲ್ಲಿ ನಾವೇ ಮಾತ್ರ ಕಾಣಿಸ್ತಾ ಇದೀವಿ, ಬೇರೆ ಯಾರು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಅವನಿಗೆ ಏನಾಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ದಾನೆ ಅಲ್ವಾ ಬಾಬಾ. ದಾನಿ ರೇಯಾಂಶ್ ಎಡ್ಡೇನ್ ಚೊಲ್ಲರು. ನೀವ್ ಯಾವ ಇಂಡಿಯನ್ ಕನ್ನಡ ಚಾನೆಲ್ ಫಾಲೋ ಮಾಡ್ತೀರಾ ಅಂತ ಕೇಳಿದೀರಾ. ನಾನು ಎಲ್ಲಾನು ಫಾಲೋ ಮಾಡ್ತೀನಿ, ನಿಜ ಹೇಳ್ತೀನಿ. ನಾನು ಇವಾಗ ಒಂದು ನೋಡಿದ ತಕ್ಷಣ ಎಲ್ಲಾನು ಬರುತ್ತೆ ರೆಕಮೆಂಡೇಶನ್ ಅಲ್ಲಿ. ನಾನು ಎಲ್ಲಾರ ಚಾನೆಲ್ಸ್ ಕೂಡ ಫಾಲೋ ಮಾಡ್ತೀನಿ, ಎಲ್ಲಾರ್ದನ್ನು ನೋಡ್ತೀನಿ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಸೊ ಹಾಗಾಗಿ ನಾನು ಎಲ್ಲಾ ಚಾನೆಲ್ಗಳನ್ನು ಫಾಲೋ ಮಾಡ್ತೀನಿ. ಡೂ ವಿಡಿಯೋಸ್ ಆನ್ ಡ್ರೆಸ್ ಕಲೆಕ್ಷನ್ ಅಂತ. ಅವತ್ತು ನಾನು ಒಂದ್ಸರಿ ಶಾಪಿಂಗ್ ಹೋಗಿ ಬಂದ್ಮೇಲೆ ನೀವು ತುಂಬಾ ಜನ ಕೇಳಿದ್ರಿ ಏನೇನ್ ತಗೊಂಡ್ರಿ ತೋರ್ಸಿ ಅಂತ. ಬಟ್ ಅದಕ್ಕಷ್ಟು ಕಂಫರ್ಟೇಬಲ್ ಆಗ್ಲಿಲ್ಲ. ಸೊ ನಾನು ಅದ್ರ ಬಗ್ಗೆ ಅದೆಲ್ಲ ಮಾಡಕ್ಕೆ ಹೋಗಿಲ್ಲ. ಥ್ಯಾಂಕ್ ಯು. Hello Pradnya, Chandana here. I watch your vlogs regularly. Your editing is good. Thank you so much. ನಾನು ಇನ್ನೂ ಕಲಿತಾ ಇದ್ದೀನಿ, ಫಸ್ಟ್ ಇಂದ ಗೊತ್ತಿರ್ಲಿಲ್ಲ ಜಾಸ್ತಿ. ಇವಾಗ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ಅದೆಲ್ಲ ಜಾಸ್ತಿ ಗೊತ್ತಿಲ್ಲ, ಎಲ್ಲ ನಾನು ಹಸ್ಬೆಂಡ್ ಹತ್ರ ಕೇಳಿ ತಿಳ್ಕೊಂಡು ಇವಾಗ ಸ್ವಲ್ಪ ಎಡಿಟ್ ಮಾಡಕ್ಕೆ ಕಲ್ತಿರೋದು. ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ದಾದೆ ಕಜಿಪು ಗೊತ್ತಿಜ್ಜಿ ನನ್ನಲ್ಲ ಮುಲು 10:45 ನನ್ನ ದಾದ ಮಲ್ಪುನೆನ್ ತೂವೋಡು ಟೈಮ್ ಆಯ್ಬೊಕ್ಕ ಲೈವ್ ಸೆಷನ್ ಆಯ್ಬೊಕ್ಕ ಕಿಚನ್ಗೆ ಪೋಪುನೆ ಡೈರೆಕ್ಟ್. ದೀಪಕಣ್ಣ ಹೇಗಿದ್ದಾರೆ ಅಂತ ಕೇಳಿದಿರಾ. ಸ್ಫೂರ್ತಿ ರಾವ್ ಅವರು ತುಂಬಾನೇ ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ನಾವೆಲ್ಲರೂ ಆರಾಮಾಗಿದ್ದೀವಿ. ಸ್ಟಡಿ ಟಿಪ್ಸ್ ಕೊಡಿ ಅಂತ ಕೇಳಿದಿರಾ. ಸ್ಟಡಿ ಟಿಪ್ಸ್ ಅಂದ್ರೆ ಸ್ಟಡಿ ಮಾಡ್ಬೇಕು ಅಷ್ಟೇ, ಓದ್ಬೇಕು ಅಷ್ಟೇ, ಅದೇ ಸ್ಟಡಿ ಟಿಪ್ಸ್. ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಆಗುತ್ತೆ ಆ ತರ ಟೈಮ್ ಟೇಬಲ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ, ಟೈಮ್ ಟೇಬಲ್ ಮಾಡ್ಬಿಟ್ಟು. ಹ್ಯಾಪಿ ನಾಗರ ಪಂಚಮಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೆಲ್ ಅಸ್ ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನೆಲ್ ಅಂತ ಕೇಳಿದಿರಾ. ನಾನು ಆಕ್ಚುಲಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಹೌ ಟು ಕ್ರಿಯೇಟ್ ಅ ಯೂಟ್ಯೂಬ್ ಚಾನೆಲ್ ಅನ್ನೋದ್ರ ಬಗ್ಗೆ. ನನ್ನ ಚಾನೆಲ್ ಅಲ್ಲಿ ಇದೆ, ದಯವಿಟ್ಟು ಅದನ್ನ ನೋಡಿ ಯಾವ ತರ ಅಂತ. ಅದ್ರಲ್ಲಿ ನಿಮ್ಗೊಂದು ಐಡಿಯಾ ಸಿಗ್ಬೋದು. ಕನ್ನಡ ಫ್ಲೂಯೆನ್ಸಿ ಚೆನ್ನಾಗಿದೆ ಅಂತ ಹೇಳ್ದಿರಾ. ಎಸ್, ಬಿಕಾಸ್ ನಾವು ಮನೆಯಲ್ಲಿ ಕನ್ನಡನೇ ಮಾತಾಡೋದು, ಬೇರೆ ಇಂಗ್ಲಿಷ್ ಮಾತಾಡೋದಿಲ್ಲ. ಕನ್ನಡನೇ ಮಾತಾಡೋದ್ರಿಂದ ನಮ್ಗೆ ಕನ್ನಡ ಮರೆಯಕ್ಕೆ ಸಾಧ್ಯನೇ ಇಲ್ಲ. ರೇಯನ್ಶ್ ಹೇರ್ ಕಟ್ ಮಾಡುವಾಗ ಅಳೋದು ಅಂತ ಯಾರೋ ನಗಾಡ್ತಾ ಇದಾರೆ. ರೇಯನ್ಶ್ ಇವಾಗ ಹೇಳು, ಈ ಸರಿ ನಾನು ಹೇರ್ ಕಟ್ ಹೋದಾಗ ನಾನು ಅತ್ತೆ ಇಲ್ಲ ಸ್ವಲ್ಪನು ಅಂತ. ಈ ಸರಿ ನೀನ್ ಹೇರ್ ಕಟ್ ಹೋದಾಗ ಅತ್ತೆ ಇಲ್ಲ ಅಲ್ಲ ಸ್ವಲ್ಪನು. ಇಲ್ಲಿಂದ ಹೋಗ್ಬೇಕಾದ್ರೆ ಅಳ್ತಾ ಇದ್ದ, ಬಟ್ ಅಲ್ಲಿ ಹೋದ್ಮೇಲೆ ಈ ಸರಿ ಒಂದ್ ಸ್ವಲ್ಪನು ಅತ್ತಿಲ್ಲ. ಸೊ ಈ ಸರಿ ಕಂಪ್ಲೀಟ್ ಗುಡ್ ಬಾಯ್ ಆಗಿದ್ದಾನ ಅವನು ಅಲ್ವಾ. ಅವ್ನು ಸ್ವಲ್ಪ ಕಾನ್ಶಿಯಸ್ ಆದಾಗ ಈ ತರ ಎಲ್ಲ ಆಗುತ್ತೆ.
ಹೆಂಕ್ಲ ಊರ್ದಾರತ ಈರ್ನ ಓಲೂರು ಅರುಣ್ ಏನ್ ಪುತ್ತೂರ್ದಾಲ್ ಕೆನಡಾಡ್ ನೇಬರ್ಸ್ ಇದ್ದಾರಾ ಅಂತ. ಇಲ್ಲಿ ನಂಗೆ ನೇಬರ್ಸ್ ಇಲ್ಲಿ ಸದ್ಯಕ್ಕೆ ನಮ್ಮ ಪಕ್ಕದಲ್ಲಿ ಇಂಡಿಯನ್ಸ್ ಇಲ್ಲ, ಯಾರೋ ಬೇರೆ ಕಂಟ್ರಿ ಅವರಿದ್ದಾರೆ. ಸೊ ಅವರ ಜೊತೆ ನಾವು ಇನ್ನು ಕಾನ್ವರ್ಸೇಷನ್ ಮಾಡಿಲ್ಲ ನೇಬರ್ಸ್ ಆಗಿ. ಟೈಮ್ ಆಯ್ತು ಇವಾಗ 10:50 ಆಯ್ತು ಇವಾಗ ಇಲ್ಲಿ ಟೈಮ್. 10:50. ಇನ್ಸ್ಟಾಗ್ರಾಮ್ ಪೇಜ್ ದ ಪುದರ್ ಸಹನಾ ರಾವ್ ಅವ್ರು ಕೇಳಿದೀರಾ? ಇನ್ಸ್ಟಾಗ್ರಾಮ್ ನಂದು ಪ್ರಜ್ಞಾ ದೀಪಕ್ ಅಂತ ಇದೆ. ನನ್ನ ಎವ್ರಿ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದೀನಿ ನಾನು. ಸೊ ನೀವ್ ಅಲ್ಲಿ ನೋಡ್ಬೋದು. ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಫ್ರೈ ಮಾಡಿ ಅಂತ ಹೇಳಿದೀರಾ. ಸಾರಿ, ನಾವು ಪ್ಯೂರ್ ವೆಜಿಟೇರಿಯನ್. ರೇಲ್ಸಿನ್ ಫಿಶ್ ತಿಂತೀಯಾ? ಇಲ್ಲ, ನಾವು ಪ್ಯೂರ್ ವೆಜಿಟೇರಿಯನ್ ಜೈನ್. ಸೊ ಹಾಗಾಗಿ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಫಿಶ್ ಫ್ರೈ, ಐ ಆಮ್ ಸಾರಿ. 10:50 AM or PM? 10:50 AM ಬೆಳಗ್ಗೆ ಇದು 10:50 AM. ದೀಪಕ್ ಸರ್ ಯಾಕೆ ಯಾವಾಗ್ಲೂ ಕ್ಲೀನ್ ಶೇವ್ ಮಾಡ್ತಾರೆ ಅಂತ? ಇಲ್ಲ ಅವರು ಕ್ಲೀನ್ ಶೇವ್ ಮಾಡಲ್ಲ ಯಾವಾಗ್ಲೂ, ಒಂದೊಂದ್ಸರಿ ಬಿಡ್ತಾರೆ ಬಿಯರ್ಡ್. ಜೈ ಜಿನೇಂದ್ರ ಮಾತಾರೆಗ್ಲ ಎಂಚೊಲ್ಲರ್ ಮಾತಿರ್ಲ. ಎಂಚೊಲ್ಲರ್ ಕೇಳಿ ಎಲ್ಲಾರ್ಗು. ಎಂಚೊಲ್ಲರು ಅಂದ್ರೆ ಹೇಗಿದ್ದೀರಾ? ಎಂಚೊಲ್ಲರು ಅಂತ ತುಡಲಿ ಮಾತಿರ್ಲ. ಮಾತಿರ್ಲ ಅಂದ್ರೆ ಮಾತ್ರ ತಗೋ ಅಂತಲ್ಲ, ಮಾತಿರ್ಲ ಅಂದ್ರೆ ಎಲ್ಲರೂ ಅಂತ. ಹಾಯ್ ಸುಷ್ಮಿತಾ ಅಂತ ಹೇಳಿದ್ರಿ. ಹಾಯ್ ಸುಷ್ಮಿತಾ. ಹಾಯ್ ಸುಷ್ಮಿತಾ. ಹಾಯ್ ತನು. ಹಾಯ್ ತನು. ನನ್ನ ಹೆಸರು ಅಂಜಲಿ. ಕಾಲ್ ಮಿ. ಹೆಲೋ ಅಂಜಲಿ. ಹೆಲೋ ಅಂಜಲಿ ಹೇಳು. ನೀವು RJ ಆಗಿ ವರ್ಕ್ ಮಾಡ್ತಿದ್ರ ಅಂತ ಕೇಳ್ತಿದ್ದೀರಾ ಚೈತ್ರಾ ಕೆ ಅವ್ರೆ? ಇಲ್ಲ, ನಾನು ವರ್ಕೇ ಮಾಡಿಲ್ಲ ಇಲ್ಲಿ ತನಕ RJ ಆಗಿ. ಇಲ್ಲ, ನಂಗೆ ತುಂಬಾ ಜನ ನೀವು ಸಜೆಸ್ಟ್ ಮಾಡಿದ್ರಿ ನೀವ್ ಯಾಕೆ RJ ಆಗ್ಬಾರ್ದು ಅಂತ. ಸೊ ಐ ಹೋಪ್ ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಯಾರಾದ್ರೂ ಚಾನ್ಸ್ ಕೊಟ್ರೆ ಖಂಡಿತ ಟ್ರೈ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಮ್ಮ ದೊಡ್ಡಮ್ಮ ಮಾಡಿದ್ದಾರೆ. ಬಾರ್ಬಿಕ್ಯೂ, ಥ್ಯಾಂಕ್ ಯು. ಕ್ರಿಯೇಟ್ ಸಮ್ ಇಂಟ್ರೆಸ್ಟಿಂಗ್. ಓಕೆ, ಡೆಫಿನೆಟ್ಲಿ ಮಾಡೋಣ. ನಂಗೆ ಅದು ನಾನು ಓದೋ ಅಷ್ಟೊತ್ತಿಗೆ ಕಮೆಂಟ್ ಫುಲ್ ಮೇಲೆ ಅದು ಡಿಸಪಿಯರ್ ಆಗ್ತಾ ಇದೆ. ಸೊ ಹಾಗಾಗಿ ಅದು ಓದಕ್ ಆಗ್ತಿಲ್ಲ ನಂಗೆ ಕಂಪ್ಲೀಟ್ ಆಗಿ. ಥ್ಯಾಂಕ್ ಯು ಸೂಪರ್ ಬಾಯ್ಸ್. ಈ ಎಡ್ಡೆ ಪಾತಿರ್ವರ್, ಥ್ಯಾಂಕ್ ಯು ಅರುಣ್. ಹ್ಯಾಪಿ ನಾಗರ ಪಂಚಮಿ. ಥ್ಯಾಂಕ್ ಯು. ಯೋರ್ ಬ್ಲಾಗ್ ಕಂಟೆಂಟ್ ಈಸ್ ಗುಡ್. ಥ್ಯಾಂಕ್ ಯು. ನಂದು ಕಂಟೆಂಟ್ ಇನ್ ದ ಸೆನ್ಸ್ ನಾನು ನನ್ನ ಡೈಲಿ ಲೈಫ್ ಅನ್ನೇ ತೋರ್ಸೋದ್ರಿಂದ ನಾನು ಎಕ್ಸ್ಟ್ರಾ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ಇವಾಗ. ನಂದು ಏನಿದೆ ಡೈಲಿ ಲೈಫ್ ಅದನ್ನೇ ನಾನು ತೋರಿಸ್ತೀನಿ. ಏನು ಎಕ್ಸ್ಟ್ರಾ ಇದ್ ಮಾಡಿ ತೋರಿಸ್ತಾ ಇಲ್ಲ. ಏನಿದೆಯೋ ಅದನ್ನೇ ಅಂದ್ರೆ ನ್ಯಾಚುರಲ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾಡ್ತಾ ಇಲ್ಲ ಏನೂನು. ಡೈಲಿ ಲೈಫ್ ತೋರ್ಸೋದು ಅಷ್ಟೇ. ಹೆಲೋ. ಸೊ ಓಕೆ, ಮುದ್ದೆ ಮಾಡಲ್ವಾ? ಮುದ್ದೆ ನಮ್ಗೆ ಇಷ್ಟ, ಆದ್ರೆ ನಂಗೆ ಇಲ್ಲಿ ರಾಗಿ ಹಿಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ಮುದ್ದೆ ಮಾಡಕ್ಕೆ ಹೋಗಿಲ್ಲ. ಇಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಏನು 50 ಮಿತ್ ಚಾಟ್ ಮಂತೆ ಇರುವಂಜಿ. ನಾನು ಅದು ಓದೋ ಹೊತ್ತಿಗೆ ಹೋಗ್ತಾ ಇದೆ ಅದು. ಎಸ್, ಥ್ಯಾಂಕ್ ಯು ಸೋ ಮಚ್. Deepak sir look younger than you, ma'am. Ante. Oh, is it really? That is really a good compliment. If he looks younger, that is really good. Your favorite Kannada movie and song? ಅಯ್ಯೋ, ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಇದೆ. ಒಂದು ಮೂವಿನ ಎತ್ಕೊಳ್ಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸಾಂಗ್ಸ್ ಕೂಡ ಅಷ್ಟೇ. ರೀಸೆಂಟ್ ಆಗಿ ನಾನು ಒಂದು ಯಾವಾಗ್ಲೂ ಹೇಳ್ತಾ ಇರೋದಂದ್ರೆ ಒಲವು ಇನ್ನೂ ಬೇಕಾಗಿದೆ. ಹೆಂಗೆ ಏನ್ ಶದಾಡ್ತೀಯ ನೀನ್ ಸಾಂಗ್? ಹೇಳು. ಒಲವು ಇನ್ನು ಈ ಕಡೆ. ಒಲವು ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ, ಸೋಗಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಬೇಕಾಗಿದೆ, ಒಲವು ಬೇಕಾಗಿದೆ. Please sit time I'll play 8 comments malte ಯಾದವ್ ಭಾರತಿ. ಹೆಲೋ ಯಾದವ್ ಅವರೇ.
PUC ದ ಮಾರ್ಕ್ ಏನೊಂದು ಲೇರು ಹೌ ಮಚ್ ಡಿಡ್ ಯು ಮಾರ್ಕ್ಸ್ ಏನು PUC 70% ಎತ್ತಿನ ಆತೆ ಭಯಂಕರ ಕಷ್ಟ ಇತ್ತು ಎಂಕ್ಲಿನ ಎರಡು ಪೇಪರ್ ಮಾತೆಲ್ಲ ಪಾಸ್ ಆಯ್ನೆ ಕಷ್ಟ ಅಂಚ ಅದು ಒಂಜಿ ಹದೋಟ್ ಬತ್ತುಂಡು ಮಾರ್ಕ್ಸ್ ಪಿಜ್ಜಾ ಮಲ್ಪ್ಲೆ ಅಂತ ಹೇಳಿದಿರಾ ಮಾಡೋಣ ಮಲ್ಪುಗ ಖಂಡಿತ ಯಾನ್ ಮಸ್ತ್ ಗೀತಾ ಹೆಲೋ ಗೀತಾ ಸಿಂಗರ್ ಎಲ್ಲ ಸಿಂಗರ್ ಅಂತ ಏನು ಇಲ್ಲ ನಾವೆಲ್ಲ ಸುಮ್ನೆ ಟೈಮ್ ಪಾಸ್ಗೆ ಹಾಡೋದು ಅಷ್ಟೇ. ಹೆಲೋ ವಿದ್ಯಾ. Hello Vidya. ಯು ಆರ್ ಲಕ್ಕಿ ಟು ಹ್ಯಾವ್ ಸನ್ ಲೈಕ್ ರೇಯಾಂಶ್ ಎವ್ರಿ ಟೈಮ್ ಹಿ ಲಿಸನ್ಸ್ ಟು ಯು ಅಂತೆ. ನೀನ್ ಒಳ್ಳೆ ಹುಡ್ಗ ಅಂತ ರೇಯಾಂಶ್ ತುಂಬಾ. ಒಳ್ಳೆ ಹುಡ್ಗನ ನೀನು ಜಗಳ ಮಾಡಲ್ವಾ ಅಮ್ಮನ ಹತ್ರ? ಇಲ್ವಾ? ಒಂದ್ ಸ್ವಲ್ಪನೂ ಮಾಡಲ್ವಾ? ಚೆನ್ನಾಗಿ ಕಾಣಿಸ್ತೀರಾ ಮೂಗ್ಬೊಟ್ಟು ಜೊತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಗನ ಹೆಸರೇನು? ಅವನ ಹೆಸರು ಏನ್ ಹೆಸರು ನಿಂದು? ರೇಯಾನ್ಸ್ ಜೈನ್ ಅಂತ ಅವನ ಹೆಸರು. ನಾಳೆ ನನ್ ಬ್ರದರ್ ಬರ್ತ್ಡೇ ಇದೆ ವೇದಾಂತ್ ಅಂತ. ಹ್ಯಾಪಿ ಬರ್ಡೇ ವೇದಾಂತ್ ಹೇಳು ರೇಯಾಂಶ್. ಹ್ಯಾಪಿ ಬರ್ಡೇ ವೇದಾಂತ್. ಹ್ಯಾಪಿ ಬರ್ಡೇ ವೇದಾಂತ್. ಎಸ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಕನ್ನಡ ಸಂಘ ಇದೆಯಾ ಅಂತ ಕೇಳಿದಿರಾ? ಹೌದು ಕನ್ನಡ ಸಂಘ ಇದೆ ಇಲ್ಲಿ. ಬಟ್ ಇವಾಗ ಏನು ಪ್ರೋಗ್ರಾಮ್ಸ್ ಜಾಸ್ತಿ ಆಗ್ತಾ ಇಲ್ಲ. ಆನ್ಲೈನ್ ಮಾಡ್ತಾ ಇದ್ದಾರೆ ಆದ್ರೆ ಹಿಂಗೆ ಬೇರೆ ಪ್ರೋಗ್ರಾಮ್ಸ್ ಆಗ್ತಿಲ್ಲ ಬಿಕಾಸ್ ಎಲ್ಲೂ ಜನ ಸೇರ್ಬಾರ್ದಲ್ವಾ. ಸೊ ಹಾಗಾಗಿ ಕನ್ನಡ ಸಂಘದಲ್ಲಿ ಜಾಸ್ತಿ ಏನು ಆಗ್ತಾ ಇಲ್ಲ ಇವಾಗ. ನೀವು ರ್ಯಾಂಕ್ ಸ್ಟೂಡೆಂಟ್? ಇಲ್ಲ ರ್ಯಾಂಕ್ ಸ್ಟೂಡೆಂಟ್ ಖಂಡಿತ ಅಲ್ಲ. ಬಟ್ ಡಿಸ್ಟಿಂಕ್ಷನ್ ಬರ್ತಾ ಇದ್ವಿ. ತುಂಬಾ ಲೋ ಲೆವೆಲ್ ಅಲ್ಲೂ ಇರ್ಲಿಲ್ಲ, ಒಂದು ರೇಂಜ್ ಅಲ್ಲಿ ಬರ್ತಾ ಇತ್ತು ಮಾರ್ಕ್ಸ್. ಶ್ರದ್ಧಾ ಶ್ರೀನಾಥ್ ಹಾಯ್. ರೇಯಾಂಶ್ ಸ್ಪೆಲ್ಲಿಂಗ್ ಕರೆಕ್ಟ್. ಎಸ್ ರೇಯಾಂಶ್. ಎಲ್ಲರೂ REYANSH ಅದು ಎಲ್ಲರೂ CH ಆಗ್ತೀರಾ ರೇಯಾಂಶ್ ಅಂತ. ಐ ಆಮ್ ಯೋರ್ ಬಿಗ್ಗೆಸ್ಟ್ ಫ್ಯಾನ್ ಅಂತ ಹೇಳಿದೀರಾ ಪ್ರಸನ್ನ ಅವರೇ. ಥ್ಯಾಂಕ್ ಯು ಸೋ ಮಚ್. ಫ್ಯಾನ್ ಥ್ಯಾಂಕ್ ಯು. ಹೆಲೋ ಕಿಶಾನ್. ರೇಯಾಂಶ್ ಹತ್ರ ನಮೋಕಾರ ಮಂತ್ರ ಹೇಳ್ಸಿ ಅಂತ ಹೇಳಿದ್ರೆ ರೇಯಾಂಶ್ ಓಂ ನಮೋ ಅಂತ ಹೇಳ್ತೇನೆ. ಹೇಳು. ಓಂ ನಮೋ ಹರನಂ ತಾಂ ನಮಃ ಸಿದ್ಧನಾಂ ನಮೋ ಹರನಂ ಮರಿಯಾಂ ನಮೋ ಲೋಳೆ ಶವ ಶವಳ ಸಾಕು. ದೇವ್ರೇ ನಂಗೆ ಒಳ್ಳೆ ಬುದ್ಧಿ ಕೊಟ್ಟು ಅದು ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಅವನಿಗೆ. ಹಾಯ್ ಪಟ್ಟಿಂಗ್. ಹಾಯ್ ಆಯಿಷಾ. ಹಾಯ್ ಆಯಿಷಾ. ಹೆಲೋ. ಗಂಗಾಧರ್ ಅವರೇ ಬಿಗ್ಗೆಸ್ಟ್ ಫ್ಯಾನ್ ಆಫ್ ರೇಯಾಂಶ್ ಅಂತೆ. ರೇಯಾಂಶ್ ನಿಂದು ಫ್ಯಾನ್ ಅಂತೆ ಅವರು. ಫ್ಯಾನ್ ಅಂದ್ರೆ ನಿಂಗೆ ಅವ್ರಂದ್ರೆ ನೀನಂದ್ರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಸನ್ಸ್ ನೇಮ್? ನೇಮ್ ಆಫ್ ರೇಯಾಂಶ್ ಮೀನಿಂಗ್ ಅಂದ್ರೆ ರೇ ಆಫ್ ಅ ಲೈಟ್ ಅಂತ. ಫಸ್ಟ್ ರೇ ಆಫ್ ಅ ಲೈಟ್ ಅಂತ. ಯಾವಾಗ ವಾಪಸ್ ಬರ್ತೀರಾ ಬ್ಯಾಂಗ್ಳೂರ್ಗೆ? ನಾನು ಅದೇ ಹೇಳ್ದಂಗೆ ನೆಕ್ಸ್ಟ್ ಇಯರ್ ಬರೋದ್ರಲ್ಲಿ ಇದೀವಿ. ಬಟ್ ನೋಡ್ಬೇಕು ಯಾವ ತರ ಆಗಿರತ್ತೆ. ಇವಾಗ ಇದೆಲ್ಲ ಮುಗ್ದೋಗಿದ್ರೆ ಕೊರೋನಾ ಖಂಡಿತ ನೆಕ್ಸ್ಟ್ ಇಯರ್ ಬರ್ತೀವಿ. ನೋಡ್ಬೇಕು ಯಾವಾಗ ಅಂತ. ಹಲೋ ಶಾರದಾ. ಹಲೋ ಶಾರದಾ. ಲವ್ ಮಾಕ್ಟೇಲ್ ಮೂವಿ ಹೌದು ನೋಡಿದೀವಿ. ರೀಸೆಂಟ್ ಆಗಿ ಬಂದಿರೋ ಕನ್ನಡ ಮೂವೀಸ್ ಯಾವ್ದೆಲ್ಲ ಬಂದಿದೆ ಆನ್ಲೈನ್ ಎಲ್ಲಾನು ನೋಡಿದೀವಿ ನಾವು. ಲವ್ ಮಾಕ್ಟೇಲ್, ದಿಯಾ ಮೂವಿ ನಾವು ಮಿಸ್ ಮಾಡೋದಿಲ್ಲ, ಎಲ್ಲಾ ಮೂವಿ ನೋಡಿದೀವಿ. ಅಂಡ್ ರೀಸೆಂಟ್ ಆಗಿ ಫ್ರೆಂಚ್ ಬಿರಿಯಾನಿ ಅಂತ ಒಂದು ಮೂವಿ ಬಂತು, ಅದನ್ನು ನೆನ್ನೆ ಅಷ್ಟೇ ನೋಡಿದ್ವಿ ನಾವು. ಥ್ಯಾಂಕ್ ಯು. ಇಲ್ಲಿ ತುಂಬಾ ಜನ ನಂಗೆ ನನ್ನ ಕಮೆಂಟ್ ಓದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ನನಗೆ ಅದು ಯಾವ್ದು ಕಾಣಿಸ್ತಾ ಇದೆ ನಾನು ಅದನ್ನು ಓದ್ತಾ ಹೋಗ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಯಾವ್ದಾದ್ರು ಮಿಸ್ ಆಗ್ತಾ ಇದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ ಸೀಕ್ರೆಟ್ ದಾಲ್ ಅಜ್ಜಿ ಜಸ್ಟ್ ಖುಷಿ ಆದಿಪ್ಪುನೆ ಅವೇ ಬ್ಯೂಟಿ. ಏಪಲ ಖುಷಿ ಆದಿತ್ತನ ಅವೇ ಬ್ಯೂಟಿ. ಆಲ್ವೇಸ್ ಸ್ಮೈಲಿಂಗ್ ಅಂಡ್ ಬಿ ಹ್ಯಾಪಿ, ದಟ್ಸ್ ಆಲ್. ಫೇವ್ರೇಟ್ ಕನ್ನಡ ಹೀರೋ ಫೇವ್ರೇಟ್ ಅಂದ್ರೆ ನನಗೆ ಸುದೀಪ್ ತುಂಬಾ ಇಷ್ಟ. ಸುದೀಪ್ ಜೊತೆಗೆ ನನಗೆ ಯಶ್ ಕೂಡ ತುಂಬಾ ಇಷ್ಟ. ಅವರಿಬ್ರು ನನ್ನ ಫೇವ್ರೇಟ್ ಸ್ಟಾರ್ಸ್ ಕನ್ನಡದಲ್ಲಿ. ಮುಲ್ಪ ಕೊರೋನಾ ಸಿಚುವೇಶನ್ ಇತ್ತೆ ಕಂಟ್ರೋಲ್ಡ್ ಉಂಟು. ಹೋಲ್ ಕೆನಡಾಡ್ ಇತ್ತೆ ಡೈಲಿ ಒಂಜಿ 500-400 ಕೇಸಸ್ ಬರ್ಪುಂಡು.
ಆಮೇಲೆ ಇಲ್ಲಿ ಟೈಮ್ ಆಯ್ತು 11 ಗಂಟೆ. ತುಳು ಮೂವಿಲ ತೂಪ ಎಂಕ್ಲು ತಿಕ್ಕಿಂಡ ತುಳು ಮೂವಿಲ ತೂಪ ಒಂಜಿಲ ಮಿಸ್ ಮಲ್ಪುಜ ನಮ್ಮನ ಫೇವ್ರೇಟ್ ನಮ್ಮನ ಅರವಿಂದ್ ಬೋಳಾರ್ ಸರ್ ಬೋಳಾರ್ ಸರ್ನ ಫ್ಯಾನ್ಸ್ ಎಂಕ್ಲು ಕುಚಿ We were near your home when you were in Hebbal. Okay. Yes, ನಾವು ಬೆಂಗಳೂರಲ್ಲಿದ್ದಾಗ ಹೆಬ್ಬಾಳ ಏರಿಯಾದಲ್ಲೇ ಇದ್ವಿ. ರೇಯನ್ಶ್ಗೂ 4 ಇಯರ್ 4 ವರ್ಷ ರೇಯನ್ಶ್ಗೆ ಮೊನ್ನೆ ಮೇ ಅಲ್ಲಷ್ಟೇ ಬರ್ಡೇ ಆಯ್ತು. ರೇಯನ್ಶ್ ಫೇವ್ರೇಟ್ ಕನ್ನಡ ಸಾಂಗ್ ಯಾವುದು? ನಿಂದು ಕನ್ನಡ ಸಾಂಗ್ ಯಾವ್ದು ರೇಯನ್ಶ್ ಫೇವ್ರೇಟ್? ಅದು ಕನ್ನಡ ಅಲ್ಲ, ಅದು ಬೇರೆ ಲ್ಯಾಂಗ್ವೇಜ್. ಕನ್ನಡ ಸಾಂಗ್ ಯಾವುದು ಅಂತ ಕೇಳ್ತಾ ಇರೋದು. ನಿಂಗೆ ಟಗರು ಸಾಂಗ್ ಇಷ್ಟ ಅಲ್ವಾ? ಟಗರು ಬಂತು ಟಗರು ಅಲ್ವಾ? ಅದ್ ಹೇಳಕ್ ಬರಲ್ಲ ಅವನಿಗೆ, ಬಟ್ ಅದು ಅವನಿಗೆ ತುಂಬಾ ಇಷ್ಟ. ಹಾಕಿದ ತಕ್ಷಣ ಕುಡಿಯಕ್ಕೆ ಶುರು ಮಾಡ್ತಾನೆ ಫುಲ್ಲು. ಲವ್ ಫ್ರಮ್ ಆಸ್ಟ್ರೇಲಿಯಾ. ಥ್ಯಾಂಕ್ ಯು ಸೋ ಮಚ್ ಶ್ರೀವಿದ್ಯಾ. ಥ್ಯಾಂಕ್ ಯು. ಐ ಥಿಂಕ್ ದಟ್ಸ್ ಇಟ್. ಸಿ ಕುಣಿತಾ ಇದ್ದಾನೆ ನೋಡಿಲಿ. ಅವನಿಗೆ ಬೇರೆ ಯಾರು ಕಾಣ್ತಿಲ್ಲ ಅಂತ ಟೆನ್ಷನ್. ಸೊ ನಾನು ಇವಾಗ ಏನ್ ಬೇಕಾದ್ರೂ ಮಾಡ್ಬೋದು, ನನ್ನನ್ನು ಯಾರು ನೋಡ್ತಿಲ್ಲ, ಸುಮ್ನೆ ಕೂರ್ಸಿದಾರೆ ಇಲ್ಲಿ ನನ್ನನ್ನ ಅಂತ. ಎಸ್, ಐ ಥಿಂಕ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಾನು ಆನ್ಸರ್ ಮಾಡಿದೆ ಅನ್ಸುತ್ತೆ. ಅಂಡ್ ಇದು ನೆಕ್ಸ್ಟ್ ಟೈಮ್ ಇಂದ ಲೈವ್ ಬಂದಾಗ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡಕ್ ಇಷ್ಟ ಪಡ್ತೀನಿ, ಇನ್ಸ್ಟೆಡ್ ಆಫ್ ಸುಮ್ನೆ ಈ ತರ ಹಾಯ್ ಹೇಳೋ ಬದಲು. ಬಟ್ ಇದು ಜಸ್ಟ್ ಒಂದು ನನ್ನ ಸಬ್ಸ್ಕ್ರೈಬರ್ಸ್ ತಿಳ್ಕೊಳ್ಳೋಣ. ಅಂಡ್ ಫಸ್ಟ್ ಟೈಮ್ ನಾನು ಲೈವ್ ಬಂದಿಲ್ಲ ಇಲ್ಲಿ ತನಕ, ಸೊ ಹಾಗಾಗಿ ಯಾವ ತರ ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾನು ಬಂದಿರೋದು ಲೈವ್, ಇದು ಫಸ್ಟ್ ಟೈಮ್. ಸೊ ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಲೈವ್ ಅಂತ ಹೇಳಿದ್ದೀರಾ. ಥ್ಯಾಂಕ್ಸ್ ಟು ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಫ್ರಮ್ ಸ್ವೀಡನ್. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಪಿರೇಷನ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಇನ್ಸ್ಪಿರೇಷನ್ ಅಂದ್ರೆ ನಾನು ಒಂದು ತುಂಬಾ ವರ್ಷದಿಂದ ಯೂಟ್ಯೂಬ್ ನೋಡ್ತೀನಿ, ತುಂಬಾ ಜನರ ಚಾನೆಲ್ ಅನ್ನ ಫಾಲೋ ಮಾಡ್ತಾ ಇದ್ದೆ. ಟು ಬಿ ಫ್ರಾಂಕ್, ನನಗೆ ಫ್ಲೈಯಿಂಗ್ ಬೀಸ್ಟ್ ಅನ್ನೋ ಒಂದು ಚಾನೆಲ್ ಇದೆ, ಅದು ತುಂಬಾನೇ ಇಷ್ಟ, ಅದನ್ನ ನೋಡ್ತಿದ್ದೆ ಯಾವಾಗ್ಲೂ. ಅವ್ರದ್ದು ಒಂದು ಫ್ಯಾಮಿಲಿ ವ್ಲಾಗ್ ಅದು. ಸೊ ಹಂಗಾಗಿ ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ನೋಡಕ್ಕೆ. ವೆರಿ ನ್ಯಾಚುರಲ್ ಆಗಿರುತ್ತೆ. ಸೊ ಹಾಗಾಗಿ ವಾಟ್ ಐ ಥಾಟ್ ಈಸ್, ನಾನು ಕೆನಡಾ ತೋರ್ಸೋಣ ಅಂತ ಅನ್ಕೊಂಡು ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದೆ. ಹೆಂಗಿರುತ್ತೆ ಅಂದ್ರೆ ಕೆನಡಾದಲ್ಲಿ ಲೈಫ್, ಅಥವಾ ಯಾವ ತರ ಬರ್ಬೋದು, ವೀಸಾಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದು ಅಂತ, ಅದೆಲ್ಲ ಹೇಳಿದೀನಿ. ಸೊ ಅದಾದ್ಮೇಲೆ ಇವಾಗ ಹೊರಗಡೆ ಹೋಗಕ್ಕೆ ಜಾಸ್ತಿ ಆಗ್ತಾ ಇಲ್ಲ ಆಗಿರೋದ್ರಿಂದ ನಾನು ಐ ಕನ್ವರ್ಟೆಡ್ ಚಾನೆಲ್ ಅನ್ನ ನಾನು ಬ್ಲಾಗ್ ಚಾನೆಲ್ ಆಗಿ ಕನ್ವರ್ಟ್ ಮಾಡಿದೆ, ಡೈಲಿ ಬ್ಲಾಗ್ ತರ. ಬಟ್ ಡೈಲಿ ಬ್ಲಾಗ್ ಮಾಡ್ತಿಲ್ಲ, ಎವ್ರಿ ವೀಕ್ 2 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಪಿರೇಷನ್ ಅಂದ್ರೆ ನಾನು ಇಲ್ಲಿ ತನಕ ಯಾವೆಲ್ಲ ಚಾನೆಲ್ ಫಾಲೋ ಮಾಡ್ತಿದ್ದೆ ಅದೇ ಇನ್ಸ್ಪಿರೇಷನ್ ನಂಗೆ ಯೂಟ್ಯೂಬ್ ಚಾನೆಲ್ ಮಾಡಕ್ಕೆ. ಫಿಟ್ನೆಸ್ ವಿಡಿಯೋ ಎಕ್ಸಸೈಸ್ ದ ಜಾಸ್ತಿ ಮಲ್ಪಿ ಅಂತ ಕೇಳಿದ್ದಾರೆ. ಅಂಡ್ ಲಾಸ್ಟ್ ಟೈಮ್ ನಾನು ಕೂಡ ಕಾರ್ಡಿಯೋ ಎಕ್ಸಸೈಸ್ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಮೇಲೆ ನನಗೆ ಅನ್ನಿಸ್ತು, ನಾನ್ ಮಾಡಿ ತೋರ್ಸೋದಕ್ಕಿಂತ ಅದು ಟ್ರೈನ್ಡ್ ಆಗಿರೋರಿಂದನೇ ಅದು ತಿಳ್ಕೊಂಡ್ರೆ ಒಳ್ಳೇದು. ನಾವು ಮಾಡಿ ತೋರ್ಸೋದು ಅದೇನಾದ್ರೂ ತಪ್ಪಾಗೋದು, ಸೊ ಅದು ಸರಿ ಇರೋದಿಲ್ಲ. ಸೊ ಅದಕ್ಕೆಲ್ಲ ಒಂದು ಟ್ರೈನ್ ಆಗಿರೋರೇ ಇದ್ರೆ ಚೆನ್ನಾಗಿರುತ್ತೆ, ಅವರಿಂದಾನೇ ತಿಳ್ಕೊಂಡ್ರೆ. ಸೊ ಹಾಗಾಗಿ ನಾನು ಕಾರ್ಡಿಯೋ ಎಕ್ಸಸೈಸ್ ಬಗ್ಗೆ ಮಾಡಕ್ಕೆ ಹೋಗಿಲ್ಲ. Hello. Okay. What is there for lunch? ಇನ್ನು ಲಂಚ್ ರೆಡಿ ಆಗಿಲ್ಲ. ಲಂಚ್ ಇನ್ನು ಮಾಡ್ಬೇಕು. Try to see life is beautiful by. Okay, definitely ನೋಡೋಣ. 46, 47, 48, 49. 50. ಏನಾದ್ರು ಹೇಳ್ತೀಯಾ? ಎಂಡ್ ಮಾಡೋಣ. ಏನಾದ್ರು ಹೇಳಕ್ಕಿದ್ಯಾ ನಿಮ್ಗೆ? ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ತೀಯಾ? ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳು. ಇಲ್ಲಿ ತನಕ ನೋಡ್ತಾ ಇರೋರಲ್ಲಿ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ್ಲೇ ನಾವು ಹಿಂಗೆ ಇನ್ನು ನೀವು ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ವ್ಲಾಗ್ಸ್ ಹಾಕ್ತಾ ಇರ್ತೀವಿ ಅಲ್ವಾ ರೇಯನ್ಶ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರೂ ಟಾಟಾ, ಬಾಯ್ ಬಾಯ್.
ನೀವು ಬೇರೆ ದೇಶಕ್ಕೆ ಹೋದ್ರು ಕನ್ನಡ ಮರ್ತಿಲ್ಲ. ಕನ್ನಡ ಹೆಂಗೆ ಮರೆಯಕ್ಕಾಗುತ್ತೆ ಅಲ್ವಾ? ನಾನು ಅದೇ ಅವತ್ತೊಂದ್ಸರಿ ಹೇಳಿದ್ದೆ ನನ್ನ ಒಂದು ವಿಡಿಯೋದಲ್ಲಿ, ಫಾರಿನ್ ಅಲ್ಲಿ ಇದ್ದಾರೆ ಅಂತ ಅವ್ರು ಕನ್ನಡ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲ ನೀವು ಕಾಂಪ್ಲಿಮೆಂಟ್ಸ್ ಮಾಡ್ತೀರಾ. ಬಟ್ ಅದು ನೆಸೆಸಿಟಿನೇ ಇಲ್ಲ. ಅವ್ರು ಫಾರಿನ್ ಅಲ್ಲಿ ಇದ್ರೆ ಏನಾಯ್ತು, ಕನ್ನಡ ಹೆಂಗ್ ಮರೆಯಕ್ಕಾಗತ್ತೆ? ಅವರ ಮದರ್ ಟಂಗ್ ಕನ್ನಡ ಅಂದ್ಮೇಲೆ ಅದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಫಾರಿನ್ ಅಲ್ಲಿ ಇದ್ದಾರೆ, ಅವ್ರಿಗಾದ್ರೂ ಕನ್ನಡ ಮಾತಾಡ್ತಾರೆ ಅಂತ ದಯವಿಟ್ಟು ಯಾರಿಗೂ ಕಾಂಪ್ಲಿಮೆಂಟ್ಸ್ ಮಾಡಬೇಡಿ. ಇನ್ಫ್ಯಾಕ್ಟ್ ಅವರು ಮಾತಾಡಿಲ್ಲ ಅಂದ್ರೆ ಅದು ಬ್ಯಾಡ್. ಆಕ್ಚುಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ವೆರಿ ನಾರ್ಮಲ್. ಅದ್ರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಅಥವಾ ಅದ್ರಲ್ಲಿ ಏನು ಗ್ರೇಟ್ನೆಸ್ ಇಲ್ಲ. ನಮ್ಮ ಲ್ಯಾಂಗ್ವೇಜ್ ಅನ್ನ ನಾವು ಮಾತಾಡ್ತೀವಿ ಅಷ್ಟೇ. ರೇಯನ್ಶ್, ವಿಚ್ ಇಸ್ ಯುವರ್ ಫೇವ್ರೆಟ್ ಗೇಮ್? ಅವನು ಗೇಮ್ ಎಲ್ಲ ಆಡೋ ಲೆವೆಲ್ಗೆ ಇನ್ನೂ ಹೋಗಿಲ್ಲ. ಅವನು ಗೇಮ್ ಆಡ್ತೀಯ ನೀನು? ಅವನಿಗೆ ಜಾಸ್ತಿ ಮೊಬೈಲ್ ಎಲ್ಲ ಕೊಡೋದಿಲ್ಲ ನಾವು ಗೇಮ್ ಇದ್ ಮಾಡಕ್ಕೆ. ಬರೀ ಬೋರ್ ಆದಾಗ ಟಿವಿನಲ್ಲಿ ಒಂದು ಯೂಟ್ಯೂಬ್ ನೋಡ್ತಾ ಇರ್ತಾನೆ ಅಷ್ಟೇ. ಯೂಟ್ಯೂಬ್ ಅಲ್ಲಿ ಕೆಲವೊಂದು ಚಾನೆಲ್ಸ್ ಗಳು, ಇನ್ಫಾರ್ಮೇಟಿವ್ ಚಾನೆಲ್ಸ್ ಎಲ್ಲ ಇದೆ ಕೆಲವೊಂದು, ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಅದ್ ಬಿಟ್ರೆ ಗೇಮ್ ಆಡೋ ಇದಕ್ಕೆ ಇನ್ನು ಹೋಗಿಲ್ಲ ಅವರು. ರೇಯನ್ ಸಿಂಗ್ ರೌಡಿ ಬೇಬಿ ಸಾಂಗ್ ಅಂತೆ. ರೌಡಿ ಬೇಬಿ ಸಾಂಗ್ ಹೇಳ್ಬೇಕಂತ ರೇಯನ್ ಹೇಳು. ರೌಡಿ ಬೇಬಿ ಸಾಂಗ್ ಹೇಳು. ಗೋಸಲದೆ ಕಡಿ ಪಂದೆ ಕುಟಿ ಪಂದೆ ರೇಕಿ ರೇಂಕಿ ಮಾಡಿಲ್ಲ ಮಜ ನೇಮಿ ಸಮಾಜ ಮೊನ್ನೆ ಸಾರೆ ಪತ್ತಿದ ರೊಚ್ಚ ಬೇಯ್ತಲ ಗೊಸ್ತಾರೆ ರೋಡಿ ಬೇಬಿ. ಅದ್ರದ್ದು ವರ್ಡಿಂಗ್ಸ್, ಲಿರಿಕ್ಸ್ ಯಾವ್ದು ಅದ್ರಲ್ಲಿ ಇರೋ ತರ ಇಲ್ಲ. ಅದೆಲ್ಲ ಅವಂದೇ ಓನ್ ಲಿರಿಕ್ಸ್, ಓನ್ಲಿ ಟ್ಯೂನ್ ಮಾತ್ರ ಇದೆ ಅಲ್ಲ ರೇಯನ್? ಬಿ ಹ್ಯಾಪಿ ಕನ್ನಡ ಬ್ಲಾಗ್ಸ್. ಎಸ್, ಐ ಡೂ ಫಾಲೋ. ಐ ನೋ. ನಾನು ಗೌತಮಿ ಅವರ ಚಾನೆಲ್ ಅನ್ನು ನೋಡ್ತೀನಿ ಯಾವಾಗ್ಲೂ. ಐ ಥಿಂಕ್ ಜೈನ್ ಟೆಂಪಲ್ ತೋರಿಸಿ ಅಂತ ಹೇಳಿದೀರಾ. ಎಸ್, ನಾವು ಹೋಗ್ತೀವಿ. ಇಲ್ಲಿ ಹೋಗ್ತೀವಿ ಇವಾಗ. ನಾಳೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಹೋದಾಗ ಆದ್ರೆ ಖಂಡಿತ ಅದ್ರದ್ದು ಬ್ಲಾಗ್ ಮಾಡ್ತೀನಿ ನಾನು. ಸೊ ಟೆಂಪಲ್ ವಿಸಿಟ್ ಮಾಡಿರೋ ಬ್ಲಾಗ್ ಕೂಡ ಹಾಕ್ತೀನಿ. ಅಂದ್ರೆ ಅಷ್ಟೇ. ಐ ಥಿಂಕ್ ದಟ್ಸ್ ಇಟ್. ಎಲ್ಲ ಸಿಮಿಲರ್ ಕ್ವೆಶ್ಚನ್ಸ್ ಎಲ್ಲ ಆನ್ಸರ್ ಮಾಡಿದೀವಿ ಅನ್ಸುತ್ತೆ. ಸೊ ಸಾಕಲ್ವಾ? ಹೋಗೋಣ, ಎಂಡ್ ಮಾಡೋಣ ಇವಾಗ ಲೈವ್ ಚಾಟ್. ಸಾಕಲ್ವಾ? ಎಸ್, ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಈ ಒಂದು ಬ್ಲಾಗ್. ನಾನು ಇದ್ರಲ್ಲಿ ಏನು ಜಾಸ್ತಿ ಏನು ಹೇಳಿಲ್ಲ, ಬಟ್ ಎಸ್, ಥ್ಯಾಂಕ್ ಯು. ಬರ್ತಾ ಇದೆ ಕಮೆಂಟ್ಸ್ ಬರ್ತಾ ಇದೆ. ನನಗೆ ಅದಕ್ಕೆ ಆನ್ಸರ್ ಮಾಡದೆ ಹೋಗಕ್ಕೂ ಇಷ್ಟ ಆಗ್ತಾ ಇಲ್ಲ. ಬುಟ್ಟ ಬೊಬ್ಬ ಸಾಂಗ್ ಪ್ಲೀಸ್. ರೇಂಜ್ ಬುಟ್ಟ ಬೊಬ್ಬ ಮಾಡ್ಬೇಕಂತೆ. ಹೆಂಗೆ ಬುಟ್ಟ ಬೊಮ್ಮ ಮಾಡೋದು? ನಿಂತ್ಕೊಂಡ್ ಮಾಡು, ಮೇಲೆ ನಿಂತ್ಕೊಂಡ್ ಮಾಡು, ಸೋಫಾ ಮೇಲೆ ನಿಂತ್ಕೊಂಡ್ ಮಾಡು, ಕಾಣಿಸುತ್ತೆ. Thank you for coming live. Thank you for watching us. Thank you so much. ನಿಮ್ಮೆಲ್ಲರಿಗೂ ಗುಡ್ ನೈಟ್. ಅಂಡ್ ಒನ್ಸ್ ಅಗೇನ್ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ ಯು. ಇಷ್ಟು ಒಳ್ಳೆ ಸಪೋರ್ಟ್ ಮಾಡ್ತೀರಾ, ನನಗೆ ತುಂಬಾನೇ ಖುಷಿ ಆಗಿದೆ ನಿಮ್ಮೆಲ್ಲರ ಸಪೋರ್ಟ್ಗೆ. ಆಲ್ಮೋಸ್ಟ್ ವಿ ಆರ್ ರೀಚಿಂಗ್ 18K ಸಬ್ಸ್ಕ್ರೈಬರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಸುಷ್ಮಿತಾ, ಸೂಪರ್ ಡ್ಯಾನ್ಸ್ ಅಂತೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎಲ್ಲಾರ್ಗೂನು. ಅಂಡ್ ಮತ್ತೆ ಇನ್ನೊಂದ್ಸರಿ ಲೈವ್ ಬರ್ತೀವಿ ಯಾವಾಗಾದ್ರೂ. ಅಂಡ್ ಇದು ಫಸ್ಟ್ ಟೈಮ್ ಒಂದು ವರ್ಚುವಲ್ ಮೀಟ್ ಅಂಡ್ ಗ್ರೀಟ್ ಮಾಡಿದೆ. ಎಲ್ಲಾರ್ಗೂ ಥ್ಯಾಂಕ್ ಯು ಜಾಯಿನ್ ಆಗಿರೋದಕ್ಕೆ. 263 ಪೀಪಲ್ ಆರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಇಟ್. ಹೋಗೋಣ. ಎಲ್ಲಾರ್ಗೂ ಗುಡ್ ನೈಟ್. ಟೇಕ್ ಕೇರ್. ಸ್ವೀಟ್ ಡ್ರೀಮ್ಸ್. ಎಲ್ಲರೂ ಖುಷಿಯಾಗಿರಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ಎಸ್, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಒನ್ಸ್ ಅಗೇನ್ ನನಗೆ ಜಾಸ್ತಿ ಏನು ಮಾತಾಡಕ್ ಆಗಿಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಅವಾಗ್ಲೇ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ನಾನು. ಅಂಡ್ ಜೊತೆಗೆ ಒಂದ್ ಸ್ವಲ್ಪ ನರ್ವಸ್ ಕೂಡ ಆಗಿದ್ದೆ ಏನ್ ಮಾತಾಡೋದು ಅಂತ. ಸೊ ಹಾಗಾಗಿ ಇಲ್ಲಿರೋ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತಾ ಹೋದೆ. ಅಂಡ್ ಅದನ್ನು ಫಾಸ್ಟ್ ಆಗಿ ಹೋಗುತ್ತೆ. ಅದು ಏನಂತಾನು ಅರ್ಥ ಆಗೋದಿಲ್ಲ. ಸೊ ತುಂಬಾ ಜನಕ್ಕೆ ಬೇಜಾರಾಗಿದೆ. ಐ ಆಮ್ ಸಾರಿ, ನಿಮ್ ಹೆಸರು ಹೇಳಿಲ್ಲ ಅಂತ. ಎಲ್ಲರ ಹೆಸರು ಓದಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್ ಹೇಳು ರೇಂಜ್. ಬಾಯ್ ಬಾಯ್. ಬಾಯ್ ಬಾಯ್.